But that fire will not be able to consume ಆ you, ಬೆಂಕಿ ನಿಮ್ಮನ್ನು ಸುಟ್ಟು ಬಿಡುವುದಿಲ್ಲ. because I am the Lord your God. ಯಾಕಂದ್ರೆ ನಾನು ನಿನ್ನ ದೇವರು, ಸರ್ವೈಶ್ವರದ ದೇವರಾಗಿದ್ದೇನೆ. I am the one who heals you. ನಾನು ನಿಮ್ಮನ್ನು ಗುಣಪಡಿಸುವ ದೇವರೇ. I am the one who delivers you. ಬಿಡುಗಡೆ ಮಾಡುವ ದೇವರು ನಾನೇ. I am the one who protects you. ನಿಮ್ಗೆ ರಕ್ಷಣೆ ಕೊಡುವ ದೇವರು ನಾನೇ. I am the one who provides you. ನಾನು ಪೋಷಣೆ ಮಾಡುವ ದೇವರು ನಾನೇ. You are precious to me, ನನಗೆ ನೀನು ಪ್ರಶಸ್ತನು. and I am with you. ಮತ್ತು ನಾನು ನಿನ್ನ ಜೊತೆ ಇದ್ದೇನೆ. I am the Holy One of Israel, says the Lord. ನಾನು ಇಸ್ರಾಯೇಲರ ಪರಿಶುದ್ಧನಾದ ದೇವರು ಅಂತ ಹೇಳುತ್ತಾ ಇದ್ದಾರೆ. It is I who formed you. ನಾನು ನಿನ್ನನ್ನು ರೂಪಿಸಿದ್ದು. It is I who created you. ನಾನು ನಿನ್ನನ್ನು ಸೃಷ್ಟಿ ಮಾಡಿದ್ದೇನೆ ನಾನೇ. It is I who placed you in your mother's womb. ನಾನೇ ನಿನ್ನನ್ನು ನಿನ್ನ ತಾಯಿಯ ಗರ್ಭದಲ್ಲಿ ಹಾಕಿದ್ದು. It is I who named you. ಇದು ನಾನೇ ನಿನಗೆ ಹೆಸರಿಟ್ಟು ಕರೆದಿದ್ದು. I have plans for you. ನಿನ್ನ ಬಗ್ಗೆ ನನಗೆ ಒಂದು ಯೋಜನೆ ಇದೆ. I have plans for your welfare. ನಿನಗೆ ಒಳ್ಳೆಯತನಕ್ಕಾಗಿ ಒಂದು ಯೋಜನೆಗಳು ನನಗೆ ಇದೆ. Not for destruction. ಅದು ಹಾಳು ಮಾಡಲಿಕ್ಕೆ ಅಲ್ಲ. You are always with me. ಯಾವಾಗಲೂ ನೀವು ನನ್ನ ಜೊತೆ ಇದ್ದೀರಾ. I am the one who strengthens you. ನಿಮಗೆ ಬಲವನ್ನು ಕೊಡುವವನು ನಾನೇ. Fear not. ಹೆದರಬೇಡಿ. Fear not. ಹೆದರಬೇಡಿ. Fear not. ಹೆದರಬೇಡಿ. I am with you. ನಾನು ನಿನ್ನ ಜೊತೆ ಇದ್ದೇನೆ. I am with you. ನಾನು ನಿನ್ನ ಜೊತೆ ಇದ್ದೇನೆ. I am healing you. ನಾನು ನಿನ್ನನ್ನು ಗುಣಪಡಿಸ್ತಾ ಇದ್ದೇನೆ. I am strengthening you. ನಿನಗೆ ಬಲವನ್ನು ಕೊಡ್ತಾ ಇದ್ದೇನೆ. From now on, ಈಗಲಿಂದ your life will never be the same again. ನಿನ್ನ ಜೀವನವು ಯಾವಾಗಲೂ ಹಿಂದಿನ ತರ ಇರುವುದಿಲ್ಲ. I have anointed you ನಿನಗೆ ಅಭಿಷೇಕವನ್ನು ಮಾಡಿದ್ದೇನೆ with the power of my spirit. ಓ ನನ್ನ ಆತ್ಮದಿಂದ ನಿಮ್ಮನ್ನು. And the Spirit of God will give you the victory. ಓ ದೇವರ ಆತ್ಮವು ನಿನಗೆ ವಿಜಯವೂ ಕೊಡುತ್ತದೆ. Just as I was with my disciples, ನನ್ನ ಶಿಷ್ಯರ ಜೊತೆ ನಾನು ಹೇಗೆ ಇದ್ದೀನೋ, so also my spirit is with you. ನನ್ನ ಆತ್ಮವು ಅದೇ ರೀತಿಯಲ್ಲಿ ನಿಮ್ಮ ಜೊತೆ ಇದೆ. I taught my disciples and I took care of them. ನಾನು ನನ್ನ ಶಿಷ್ಯರನ್ನು ಹಿಡಿದುಕೊಂಡು ಅವರನ್ನು ಜೋಪಾನ ಮಾಡಿದ್ದೆ. So also I have given you my spirit and he will take care of you. ಸೊ ಅದೇ ರೀತಿಯಲ್ಲಿ ನನ್ನ ಆತ್ಮನನ್ನು ನಿಮಗೆ ಕೊಟ್ಟಿದ್ದೇನೆ, ಅವರು ನಿಮ್ಮನ್ನು ಅದೇ ರೀತಿಯಾಗಿ ಪೋಷಣೆ ಮಾಡುತ್ತಾರೆ. I have given you my spirit. ನನ್ನ ಆತ್ಮನನ್ನು ನಿಮಗೆ ಕೊಟ್ಟಿದ್ದೇನೆ. Listen to his voice. ಆತನ ಸ್ವರವನ್ನು ನೀವು ಕೇಳಿರಿ. He is the one who will teach you. ಅವರೇ ನಿಮಗೆ ಕಲಿಸುವವರು. He is the one who takes everything from me and gives it to you. ನನ್ನಿಂದ ಎಲ್ಲವನ್ನು ತೆಗೆದುಕೊಂಡು ಎಲ್ಲವನ್ನು ನಿಮಗೆ ಕೊಡುವವರು ದೇವರು ಅವರೇ. Talk to him. ಅವರ ಜೊತೆ ಮಾತನಾಡಿರಿ. Talk to him. ಅವರ ಜೊತೆ ಮಾತನಾಡಿರಿ. Thank you, Jesus. ಓ ಸ್ತೋತ್ರ ಯೇಸುವೇ. Thank you, Jesus. ಯೇಸುವೇ ಸ್ತೋತ್ರ. Thank you, Jesus. ಯೇಸುವೇ ಸ್ತೋತ್ರ. ಎಲ್ಲರ ಸ್ವರವೆತ್ತಿ ಕೂಗುವ, ಎಲ್ಲರ ಸ್ವರವನ್ನು ಎತ್ತಿ ಕೂಗುವ ಪ್ರಿಯರೇ. ಯೇಸುವೇ ಅಯ್ಯಪ್ಪ, ನಿನ್ನ ಆತ್ಮನನ್ನು ಕೊಡುವ ದೇವ ಬನ್ನಿ ಸ್ವಾಮಿ. ಆತ್ಮ ದೇವರೇ, ಎಲ್ಲರ ಕರಗಳನ್ನು ಮೇಲೆ ಕೆತ್ತುತ್ತ, ಎಲ್ಲರ ಕರಗಳನ್ನು ಮೇಲೆ ಕೆತ್ತುತ್ತ, ಪ್ಲೀಸ್ ಲಿಫ್ಟ್ ಅಪ್ ಯುವರ್ ಹ್ಯಾಂಡ್ಸ್. ಎಲ್ಲರ ಕರಗಳನ್ನು ಮೇಲೆ ಕೆತ್ತಿರಿ, ಎಲ್ಲರ ಕರಗಳನ್ನು ಮೇಲೆ ಕೆತ್ತಿರಿ. ಕೂಗ್ರಿ ದೇವರನ್ನು, ದೇವಾದಿ ದೇವರನ್ನು ಕೂಗ್ರಿ. ಎಲ್ಲರ ಕೈಗಳನ್ನು ಮೇಲೆ ಕೆತ್ತಿರಿ. The anointing is flowing. ಓ ಅಭಿಷೇಕವು ಚಲಿಸ್ತಾ ಇದೆ. The anointing is flowing. ಓ ಅಭಿಷೇಕವು ಸುರಿಸುತ್ತಾ ಇದೆ. The power is flowing. ಓ ಶಕ್ತಿಯು The ಹರಿತಾ power ಇದೆ. is here. ಓ The mighty power is here. ಓ ದೇವರ ಶಕ್ತಿ ಇದೆ. ಆ ಶಕ್ತಿಯು ದೇವರಲ್ಲಿದೆ. Receive the ಓ anointing. ಸ್ತೋತ್ರ. Receive the anointing. ಓ ಅಭಿಷೇಕವನ್ನು He ಸ್ವೀಕರಿಸಿರಿ. is setting you free. ನಿಮ್ಮನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. ಓ ಶಲಬಲ ಕಂದರಬಲ ಶಲಬಲ ಓ ರಬ ಕಂದರಬಲ ಶಲಬಲ. ಎಲ್ಲರ ಸ್ವರವನ್ನು ಬೆಳೆಸುತ್ತ ಓ ರಬ ಶಬರ ಶಬರಬರ ಕಂದರಬರ ಓ ಲಬಲಬಲ ಶಬರಬರ. ಓ ಸ್ತೋತ್ರಂ ಸ್ತೋತ್ರಂ ಶಬರಬರ ಶಬರ ಕಂದರಬರ ಶಬರ. ಓ ಸ್ತೋತ್ರಂ ಸ್ತೋತ್ರಂ. ಓ ರಬ ಕಂದರಬರ ಶಲಬ ಓ ರಬ ಕಂದರಬರ ಶಲಬರ ಅಲಬರ ಶಲಬ ಕಂದರ ಓ ರಬ ಶಲಬರ ಕಂದರ ಓ ರಬರ ಶಲಬರ ಕಂದರಬರ ಓ ಹಲಬರ ಶಬರ ಕಂದರಬರ ಹಲಬರ ಶಬರಬರ ಕಂದರಬರ ಶಬರ ಹಲಬರ ಶಬ ಕಂದರಬರ ಶಬರಬರ. ಓ ಶಕ್ತಿಯನ್ನು ಸ್ವೀಕರಿಸಿರಿ, ದೇವರ ಶಕ್ತಿಯನ್ನು ಸ್ವೀಕರಿಸಿರಿ. ಓ ಸ್ತೋತ್ರಂ 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 ಶಬರಬರ ಸ್ತೋತ್ರಂ ಸ್ತೋತ್ರಂ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಸ್ತೋತ್ರ ಯೇಸುವೇ. Praise the Lord. Praise the Lord. Praise the Lord. Praise the Lord. Did you find the place? ಆ ಸ್ಥಳವನ್ನು ನೀವು ಕಂಡುಹಿಡಿದಿರಾ? Hello. ಹಲೋ Baby.
Come here. ಬಾ ಮಗಳೇ. Did you find the place? ಆ ಸ್ಥಳವನ್ನು ನೀನು ಕಂಡುಹಿಡಿದೆಯಾ ಮಗಳೇ? What was happening to you? ನಿನಗೇನಾಗುತ್ತಾ ಇದೆ? Tell them. I'm happy. ನನಗೆ ಬಹಳ ಸಂತೋಷವಾಗ್ತಾ ಇದೆ. You were having lot of negative thoughts. ಓ, ಬಹಳ ನೆಗೆಟಿವ್ ಆಲೋಚನೆಗಳು ನಿನಗೆ ಇತ್ತು. You were having the thought of rejection. ಓ, ಆ ತಳ್ಳಿ ಬಿಡುವ ಆ ಸ್ವಭಾವ ನಿನ್ನಲ್ಲಿತ್ತು. And that stronghold of rejection is broken completely by the Lord Jesus. ದೇವರು ಆ ಭಾವವನ್ನು ನಿನ್ನ ಮನಸ್ಸಿನಲ್ಲಿ ಮುರಿದು ಹಾಕುತ್ತಾ ಇದ್ದಾರೆ. ಹೌದು, ಮುರಿದಾಕಿದ್ದಾರೆ. ಈಗ ನಾನು ಎಲ್ಲರನ್ನೂ ಪ್ರೀತಿಸಬಲ್ಲೆ. Oh, now I can love everybody, sister. Sorry? Now I can love everybody. Oh yeah, when Praise the spirit God. of ಈಗ ನಾನು ಎಲ್ಲರನ್ನು Jesus ಪ್ರೀತಿಸಬಲ್ಲೆ. comes, ದೇವರಿಗೆ you are ಸ್ತೋತ್ರ. able to love everybody. ಆ ತೃಣಿಕರ ಭಾವದಿಂದ ದೇವರು ಆ ಮಗಳನ್ನು ಬಿಡುಗಡೆ ಮಾಡಿದ್ದಾರೆ ಪ್ರಿಯನೇ. I love my daddy. I love my mom. ಓ, ನನ್ನ ಡ್ಯಾಡಿ ನಮ್ಮ ಮಮ್ಮಿಯನ್ನು ನಾನು ಪ್ರೀತಿ ಮಾಡುತ್ತೇನೆ. I love my family. ಓ, ನನ್ನ ಕುಟುಂಬವನ್ನು ನಾನು ಪ್ರೀತಿ ಮಾಡುತ್ತೇನೆ. Love her. Yes. Then I give her love a you. good hug. Come on. Oh, Give her a ಸ್ತೋತ್ರ. good hug. Come on. Give her a good hug. Hold her tight. Hold her tight. ಸ್ತೋತ್ರಂ. ದೇವರಿಗೆ ಚಪ್ಪಾಳೆ ತಟ್ಟುವ. ಓ, ಸ್ತೋತ್ರ ಸಲ್ಲಿಸುವ. The love of God is flowing right now. ಓ, ದೇವರ ಆತ್ಮವು ಆ ಮಗಳ ಮೇಲೆ God is ಹರಿತಾ ಇದೆ. healing both of them. ಇಬ್ಬರನ್ನು ದೇವರು ಗುಣಪಡಿಸ್ತಾ ಇದ್ದಾನೆ. The Lord is healing both of them. ದೇವರು ಅವರಿಬ್ಬರನ್ನು The ಗುಣಪಡಿಸ್ತಾ spirit of ಇದ್ದಾನೆ. rejection is being ಓ, destroyed. ತಳ್ಳಿ ಆ ಸ್ವಭಾವವನ್ನು ದೇವರು ತೆಗೆದು ಹಾಕ್ತಾ ಇದ್ದಾನೆ. Fear of rejection is getting destroyed. ಆ ತೃಣೀಕರದ ಆ ಭಯವು You know, there is so ನಾಶನ much of power ಮಾಡಿದ್ದಾನೆ in ದೇವರು. you. There's so much of power in you. ದೇವರ ಶಕ್ತಿ ಬಹಳ When ಇದೆ you hugged ನಿನ್ನಲ್ಲಿ. her, she also began to cry. ಸೊ ನೀನು ಆಕೆಯನ್ನು ಅಪ್ಪಿಕೊಂಡಿದ್ದಾಗ ಆಕೆ ಕೂಡ ಅಳಲಿಕ್ಕೆ ಶುರು ಮಾಡಿದಳು. You know what is this called? ಇದು ಏನಂತ ಹೇಳ್ತಾರೆ ಗೊತ್ತಾ? This power is called love. ಈ ಶಕ್ತಿಯನ್ನೇ ಪ್ರೀತಿ ಅಂತ ಕರೀತಾರೆ. Come here, baby. ಬನ್ನಿ ಮಗಳೇ. What happened to you? ನಿನಗೇನಾಗ್ತಾ ಇದೆ ಮಗಳೇ? Come here. ಬನ್ನಿ. ನಿನಗೇನಾಗ್ತಾ ಇದೆ ಅಮ್ಮ? I'm just feeling so happy, so free. For the past few days, I was having a little bit of guilt feeling. I don't know why. I was having a little bit of negative thinking that I've done something wrong and I'm going to bear the consequences. I'm going to answer my board exams. So I was feeling very scared for that, and I was always feeling that something wrong is going to happen in that. But now I feel that nothing wrong is going to happen. Jesus is telling me, fear not, I'm with you. Oh, praise the Lord. Stotram. Hallelujah. Stotram. Hallelujah. Thank you, Jesus. Give her a hug. Come on. Oh, Jesus. Thank you, Jesus. Praise you. I pray that all our youth be on fire like this so that the generations shall be changed. ಎಲ್ಲ ಯುವಕರು ಇದೇ ಬೆಂಕಿಯ ಅಭಿಷೇಕವನ್ನು ಹೊಂದಿ ನಮ್ಮ ಇಡೀ ಸಮಾಜವನ್ನು ಬದಲಾಯಿಸುವವರಾಗಬೇಕಾದ. And by faith, the anointing that is on these children, I release that same anointing on your children. ವಿಶ್ವಾಸದಿಂದ ಈ ಮಕ್ಕಳ ಮೇಲೆ ಯಾವ ಅಭಿಷೇಕ ಇದೆಯೋ ಅದೇ ಅಭಿಷೇಕವನ್ನು ನಿಮ್ಮ ಮಕ್ಕಳ ಮೇಲೆ ಕೂಡ ನಾನು ಬಿಡುಗಡೆ ಮಾಡುತ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರವಾಗಲಿ. ಚಪ್ಪಾಳೆ ತಟ್ಟುವ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ನಮ್ಮ ಮಕ್ಕಳಿಗಾಗಿ. The same anointing flows into our children wherever they are. ಅದೇ ಅಭಿಷೇಕವು ನಿಮ್ಮ ಮಕ್ಕಳ ಮೇಲೆ ಕೂಡ ಅವರೆಲ್ಲಿದ್ದರೆ ಕೂಡ ಚಲಿಸುತ್ತದೆ. ಅದೇ ಅಭಿಷೇಕವು ಎಲ್ಲರ ಮೇಲೆ ಚಲಿಸುತ್ತದೆ. ಸ್ತೋತ್ರಂ 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 ಸ್ತೋತ್ರಂ. ಥ್ಯಾಂಕ್ ಯು. Praise the Lord. You know, the Lord is saying, now you are not going to preach. Now the Lord is going to preach. Praise the Lord. Praise the Lord. The sister in white, please come here with a white scarf. Please white, come here. The ತಲೆ ಮೇಲೆ brother with ಸೆರಗು the ಹಾಕೊಂಡಿದ್ದಲ್ಲ. specs, please come here. ಬ್ರದರ್ ಸ್ಪೆಕ್ಸ್ ಹಾಕೊಂಡಿದ್ದ ನೀವು ಕೂಡ ಬನ್ನಿ. Please come here. Brother Anand, please come here. Come here, come here. I want people to understand the love of Christ. ದೇವರ ಪ್ರೀತಿಯನ್ನು ಅರ್ಥಕೋಬೇಕೆನ್ನೋದು ನನಗೆ God has ಆಸೆ poured ಆಗಿದೆ. his love into you in a ದೇವರು ತನ್ನ marvelous ಪ್ರೀತಿಯನ್ನು way. ನಿನ್ನ ಮೇಲೆ ಸುರಿಸಿದ್ದಾನೆ ಮಗಳೇ. You are already drunk with the Spirit of God. ದೇವರ ಆತ್ಮದಿಂದ ನೀವು ಈಗ ಕುಡಿದು ತುಂಬಿದೆಯಾ? ಸಿಕ್ಕಿದೆ ನನಗೊಂಥರ ಮನಸ್ಸಲ್ಲಿ ಸಂತೋಷ ಆಯ್ತು. So much joy in my mind. ದುಃಖನೇ ತುಂಬಾನೇ ಇತ್ತು. I had a lot of sorrows in my head. She's getting drunk. Yeah. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ನಿನ್ನ ಆತ್ಮದಿಂದ ಅಭಿಷೇಕಿಸು ರಾಜನ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಸ್ತೋತ್ರಂ ಆತ್ಮದಿಂದ ಅಭಿಷೇಕಿಸು. ಸ್ತೋತ್ರಂ ಶಬರಬರ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. I want you to share. What happened? ನಿಮ್ಗೇನಾಯ್ತು ಬ್ರದರ್? ಹಂಚ್ಕೊಳ್ಳಿ. That happened between you and me.
ನಮ್ಮಿಬ್ಬರ ಮಧ್ಯೆ ಏನೋ ನಡೀತಾ ಇದೆ. Praise the Lord. Praise the Lord. Hallelujah. Hallelujah. ನಾನು 10 ವರ್ಷದಿಂದ ಈ ಮಿನಿಸ್ಟ್ರಿ ಮಾಡ್ತಾ ಇದ್ದೇನೆ. ಆದರೆ ನನಗೆ ಇವತ್ತು ಇವರು ಕರೆದ ಕೂಡಲೇ ನನಗೆ ಒಂದು ಭಯಂಕರವಾದಂಥ, ನನಗೆ ಅರಿಯದಂಥ ಒಂದು ಅನುಭವ, ನನಗೆ ಅರಿಯದಂಥ ಅನುಭವ, ನನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಕಣ್ಣೀರು, ನನ್ನ ಈ ಆಳವಾದ ಕಣ್ಣೀರು ಎಂಬುದಾಗಿ ಹೇಳ್ತಾರೆ. ಈ ಸ್ಪಿರಿಟ್ ನನಗೆ ಡಿವೈನ್ ಅಲ್ಲಿ ಫಸ್ಟ್ ಟೈಮ್ ನನಗೆ 10 years ಬ್ಯಾಕ್ ಬಂದಂತ ಅದೇ ಸ್ಪಿರಿಟ್. Praise the Lord. Hallelujah. Oh, thank you Jesus. Pour out your mighty power upon him, O Master. Pour out your mighty spirit upon him, O Lord. Fire anointing, O Master. Thank you, Lord. Thank you Jesus. 10 ವರ್ಷದ ಹಿಂದೆ ನಾನೊಂದು ಲೋಕದಲ್ಲಿ ಪಾಪಿಯಾಗಿಯೂ ಅಯೋಗ್ಯನಾಗಿ ಇದ್ದಂತ ನನ್ನನ್ನ ಸ್ವಾಮಿ ಅಲ್ಲಿ ಆರಿಸಿಕೊಂಡ್ರು. ಆ ಒಂದು ಅನುಭವ ನನಗೆ ಇದುವರೆಗೂ ಇಂದು 9-10 ವರ್ಷದ ಅವಧಿಯಲ್ಲಿ ಸುಮಾರು ಧ್ಯಾನವನ್ನು ನಾನು ಕೊಟ್ಟಿದ್ದೇನೆ. ಆ ಧ್ಯಾನದಲ್ಲಿ ಈ ರೀತಿಯಾದಂಥ ಒಂದು ಅನುಭವ ನನಗೆ ಬರಲಿಲ್ಲ. ಯಾವಾಗ ಬ್ರದರ್ನ ನಾನು ಅಪ್ಪಿಕೊಂಡೆ, ಬ್ರದರ್ ನನ್ನ ಕರೆದಾಗ ನಾನು ನಿಶ್ಚಯಕ್ಕೂ ಹೇಳ್ತೇನೆ, ನನಗೆ ಯಾವುದೋ ಒಂದು ಶಕ್ತಿಯಲ್ಲಿ ನಾನು ತೇಲ್ತಾ ಇದ್ದೇನೆ. ಆ ಒಂದು ಅನುಭವ ನನಗೆ ಆಯ್ತು. ನಾವೀಗ 40 ದಿವಸ ನಾವು ಉಪವಾಸ ಇದ್ದೇವೆ. ಸೊ 40 days ಫಾಸ್ಟಿಂಗ್. ರಾತ್ರಿ ಮಾತ್ರ ನಾವು ಊಟ ಮಾಡ್ತೇವೆ. ನಾವು ಪ್ರೇಯರ್ ಟೀಮ್ ಎಲ್ಲ ನಾವು ಇದ್ದೇವೆ, ಸುಮಾರು ಜನ. ಈ ಅನುಭವದಲ್ಲಿ ನನಗೆ ಇನ್ನು ಹೇಳಲಿಕ್ಕೆ ಅಸಾಧ್ಯವಿಲ್ಲದಂತ ಶಕ್ತಿ ಸ್ವಾಮಿ ನನಗೆ ಕೊಟ್ಟಿದ್ದಾರೆ. ಈ ಶಕ್ತಿ ಮೂಲಕ ಇನ್ನು ನನ್ನ ಜೀವನ ಪರ್ಯಂತ ಆ ಸ್ವಾಮಿ ಅನುಭವವನ್ನೇ ನಾನು ಲೋಕಕ್ಕೆ ಸಾರಬೇಕು. ನನ್ನ ಒಂದೇ ಒಂದು ಇಂಟೆನ್ಷನ್, ನನ್ನ ಒಂದೇ ಒಂದು ಆಸೆ, ಇಡೀ ಜನಾಂಗ ಲೋಕದಲ್ಲಿ ಯೇಸುವಿನ ಮಕ್ಕಳಾಗಬೇಕೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗಾಗಿ ಪ್ರಾರ್ಥಿಸಿ ಹಾಕು. ಇದು ನನ್ನ ಜೊತೆಯಲ್ಲಿ ಆ ಅನುಭವವನ್ನ ಮತ್ತೆ ತಂದುಕೊಟ್ಟಂತ ಈ ನನ್ನ ಸಹೋದರಿಗಾಗಿ, ಈ ಕುಟುಂಬಕ್ಕಾಗಿಯೂ ನೀವು ಹೆಚ್ಚಾಗಿ ಪ್ರಾರ್ಥಿಸಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. Thank you, Lord. Oh, thank you, Jesus. ದೇವರಿಗೆ ಚಪ್ಪಲಿ ತಟ್ಟುವ, ದೇವರಿಗೆ ಪ್ರೇಮ. ಓ, ಇನ್ನು ಸಂತೋಷದಿಂದ praise Jesus. Oh, mighty power of God. Oh, Master, anoint us. Oh, has anointed Paul and Peter, has anointed Lord all your apostles. Anointing, that anointing we need. Sotram. Thank you. Praise the Lord. Praising you, lifting up our hands and voices, the Lord God. Thank you, Father. Thank you, Father. Praise you. Thank you, Lord, for this mighty anointing. Oh, for this love, Lord God. Oh, Shabarakandara Barastotra. Thank you, Lord. Praise you, precious Spirit of God. Oh, praise you, Holy Spirit, God. Thank you, Father. Daddy, we thank you. Thank you for this mighty blessing. Thank you for this mighty love. Oh, Father. Oh, Sotram. Deva Abhishek. Sotram, Daddy. ಎಲ್ಲರೂ ಕರಗಳನ್ನು ಮೇಲೆ ಕೆತ್ತಿದ್ದ ದೇವರಿಗೆ ಸ್ತುತಿ ಸಲ್ಲಿಸುವ. ಓ, ಹೃದಯಪೂರ್ವಕದಿಂದ ಪ್ರಿಯರೇ. ಆಹಾ, ಡ್ಯಾಡಿ ಥ್ಯಾಂಕ್ ಯು ಡ್ಯಾಡಿ. ಈ ಪ್ರೀತಿಗಾಗಿ ನಿನಗೆ ಥ್ಯಾಂಕ್ ಯು ಡ್ಯಾಡಿ. ಡ್ಯಾಡಿ, ಈ ಅಭಿಷೇಕಕ್ಕಾಗಿ ನಿನಗೆ ಸ್ತೋತ್ರ ಡ್ಯಾಡಿ. ಈ ಬಿಡುಗಡೆಕ್ಕಾಗಿ ನಿನಗೆ ಸ್ತೋತ್ರ ಡ್ಯಾಡಿ. ಈ ಹೊಸ ಜೀವಕ್ಕಾಗಿ ನಿನಗೆ ಸ್ತೋತ್ರ. ಅಯ್ಯ, ನನ್ನನ್ನು ಹೆಸರಿಟ್ಟು ಕರೆದ ದೇವ, ನನ್ನ ಪ್ರೀತಿಯ ತಂದೆಯೇ ನಿಮಗೆ ಸ್ತೋತ್ರ. ಅಯ್ಯ, ನನ್ನನ್ನು ಪ್ರಶಸ್ತನಂತ ಕರೆದಿಯಲ್ಲ, ನಿನಗೆ ಸ್ತೋತ್ರ. ನನ್ನ ತಾಯಿಯ ಗರ್ಭದಲ್ಲಿ ಇರುವಾಗ ಅಯ್ಯ ನನಗೊಂದು ರೂಪವನ್ನು ಕೊಟ್ಟ ದೇವ, ನಿನಗೆ ಸ್ತೋತ್ರ. ಈ ಜಗತ್ತನ್ನು ಪುನಾದಿ ಹಾಕೋಕ್ಕಿಂತ ಮುಂಚೆ ಅಯ್ಯ ನನ್ನ ಮನಸ್ಸನ್ನು ಬಲ್ಲ ನೀನು, ನನ್ನನ್ನು ಬಲ್ಲ ದೇವ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಸ್ತೋತ್ರಂ. ಓ, ಸ್ತೋತ್ರಂ. ಎಡಬಿಡದೆ ಸ್ತೋತ್ರ ಮಾಡಿರಿ. ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿರಮ್ಮ. ಓ, ಸ್ತೋತ್ರಂ. ಥ್ಯಾಂಕ್ ಯು. Praise the Lord. Hallelujah. Thank you, Jesus. Praise you, Jesus. You
in the kingdom of God, there is only love and there is no competition. ಸೊ ದೇವರ ರಾಜ್ಯದಲ್ಲಿ ಕೇವಲ ಪ್ರೀತಿ ಮಾತ್ರ ಇರ್ತದೆ, ಅದರಲ್ಲಿ ಯಾವ ಪಂದ್ಯ ಪೋಟಿ ಇರೋದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. Praise the Lord. Hallelujah. In the kingdom of God, there is only love. There are no differences. You got to love everybody. Because God says there is no partiality. We got to live that life on this planet Earth without partiality. ಸೊ ದೇವರ ರಾಜ್ಯದಲ್ಲಿ ಕೇವಲ ಪ್ರೀತಿ ಮಾತ್ರ ಇರ್ತದೆ, ಅದರಲ್ಲಿ ಯಾವ ಪೋಟಿಯು ಯಾವ ಭೇದವು ವಿಭೇದಗಳು ಇರುವುದಿಲ್ಲ. ಪ್ರೈಸ್ ದಿ ಲಾರ್ಡ್. Hallelujah. Today in the afternoon, God is going to teach us what is the secret behind this anointing. ಸೊ ಇವತ್ತು ಮಧ್ಯಾಹ್ನ ದೇವರು ನಮಗೆ ಈ ಅಭಿಷೇಕದ ಹಿಂದೆ ರಹಸ್ಯ ಏನು ಅಂತೇಳಿ ನಮಗೆ ದೇವರು ತಿಳಿಪಡಿಸಲಿಕ್ಕೆ ಹೋಗುತ್ತಾ ಇದ್ದಾರೆ. How many of you want to know this secret? ಈ ರಹಸ್ಯ ಎಷ್ಟು ಮಂದಿಗೆ ಬೇಕಾಗಿದೆ? And once you know this secret, you apply this secret, you will find the same power flowing. ಸೊ ಈ ರಹಸ್ಯವನ್ನು ನೀನು ತಿಳ್ಕೊಂಡ ಮೇಲೆ ಅದೇ ಆತ್ಮವು ನಿನ್ನಲ್ಲಿ ಚಲಿಸುವುದನ್ನು ನೀನು ಅನುಭವಿಸ್ತೀಯಾ? You must have seen this young girl going around and praying, and people were just getting drunk in the spirit. They were crying. You know why? Because she has understood the secret of the kingdom of God. ಸೊ ಈ ಮಗಳು ಈಗ ಹೋಗಿ ಎಲ್ಲರನ್ನ ಹಪ್ಪಿಕೊಂಡು ಆಕೆ ಪ್ರೀತಿ ಮಾಡುವಾಗ ನಿಮ್ಗೆಲ್ಲ ಆಶ್ಚರ್ಯವಾಗೋದು ಏನಾಗಿದೆ ಅಂದ್ರೆ, ಆದ್ರೆ ಆ ಮಗಳು ಆ ದೇವರ ರಹಸ್ಯವನ್ನು ಕಂಡಿಡ್ಕೊಂಡಿದ್ದಾಳೆ. Praise the Lord. ಸ್ತೋತ್ರ. Yeah, what was happening to you? ನಿನಗೇನಾಗ್ತಾ ಇತ್ತು? ಕತ್ತಲೆ ಜೀವನದಲ್ಲಿ ಇದ್ದ ಆಗಿತ್ತು. ಈಗ ಏನೋ ಬೆಳಕು ನನ್ನ ಆವರಿಸಿದೆ ಹಾಗೆ ಕಾಣುತ್ತೆ. He felt like he was in the darkness, but now the light has enveloped him. You know, the Lord made me speak to Brother Anand to lay hands on you at that time, because I saw the angels coming to deliver you and to fill you with love. ಸೊ ನೀನು ಅಲ್ಲಿ ಕುಳಿತುಕೊಂಡಿದ್ದಾಗ ಬ್ರದರ್ ಆನಂದಗೆ ನಾನು ಹೇಳಿ ಹೋಗಿದ್ದೆ, ದೇವರ ಆ ದೂತಗಳು ನಿಮ್ಮ ಮೇಲೆ ಆವರಿಸಿಕೊಂಡು ನಮ್ಮಲ್ಲಿ ಬ್ರೈಟ್ ಬಂದಿದ್ದು ಆವಾಗಲೇ then only he received that light. Because I had to tell him, go and put your hand on him. ಸೊ ನಾನು ಹೋಗಿ ಸಹೋದರಿಗೆ ಹೇಳಬೇಕಾಗಿತ್ತ, ಹೋಗಿ ಆ ಸಹೋದರನ ಮೇಲೆ ಕೈಯನ್ನು ಹಾಕಂತ ಹೇಳಿ. And I want to talk to that brother with stripes. You know, the Lord just with the checks. ಚೆಕ್ ಶರ್ಟ್ ಹಾಕೊಂಡಿದ್ದ ಆ ಸಹೋದರನ. You know, I had to throw this mic over here and come running to you. Come here, brother, please. ಆ ಮೈಕ್ ಅನ್ನು ನಾನು ಇಲ್ಲಿಟ್ಟು ನಿನ್ನ ಹತ್ರ ಬರಬೇಕಾಯಿತು. And the brother with the striped t-shirts. Yeah, please, both of you come t-shirt here. ಇದೆಯಲ್ಲ ಆ ಸಹೋದರ. And the person with the checks. Yeah, brother, please come. ನೀವು ಮೂರು ಮಂದಿ ಬನ್ನಿ. ಪ್ರೈಸ್ ದಿ ಲಾರ್ಡ್. Can you give the Lord a big hand of praise? ಸ್ತೋತ್ರ. ದೇವರಿಗೆ ಚಪ್ಪಾಳೆಯನ್ನು ತಟ್ಟುತ್ತಾ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸು. Thank you, Jesus. Praise you, Jesus. Thank you, Jesus. Hallelujah. Hallelujah. Yeah, what happened to you? ಪ್ರೇಯರ್ ಮಾಡೋ ಇದ್ದಕ್ಕಿದ್ದಂಗೆ ಬೆಳಕು ಅಂತ ಬಂದಂಗಾಯ್ತು. ಮತ್ತೆ ತುಂಬಾ ದುಃಖ ತಡೆಯೋದಕ್ಕೆ ಆಗಲಿಲ್ಲ. I had a lot of pain in my heart, like when, and he couldn't control his pain. Okay? That burden, that sorrows. ತುಂಬಾ ಸಂತೋಷ ಆಗ್ತಾ ಇದೆ. Now he is very happy now. He feels very happy. ತುಂಬಾ ಸಂತೋಷ ಆಗ್ತಾ ಇದೆ. Lot. So much. Oh, I'm feeling so. Give the Lord a big hand. Come on. Yeah. What happened to you? ನಿನಗೇನಾಗ್ತಾ ಇದೆ? ದೇವರ ಆತ್ಮ ನನ್ನ ಮೇಲೆ ಬಂದಾಗ ನನಗೆ ಒಂದು ತರಹದ ಇದು ಸಂತೋಷ, ಮತ್ತೆ ನನ್ನಲ್ಲಿ ಸ್ತುತಿ ವರಗಳು ಅನ್ನೋದು ನನ್ನಲ್ಲಿ, ಅಂದ್ರೆ ಭಾಷಾವರ ಅದು ನನ್ನಲ್ಲಿ ಬಂತು. So when the spirit ಫುಲ್ ಒಂದು ದುಃಖ. Yeah, when he was praying, the spirit of the Lord fell upon him, and he felt like he began to speak in tongues, and the gifts of the fruits of the Holy Spirit began to come upon him. Praise the Lord. The Lord is anointed. Hallelujah. ದೇವರನ್ನು ಅಭಿಷೇಕ ಮಾಡಿದ್ದಾನೆ ಪ್ರಿಯ. Yeah, brother ನೀವು ಬನ್ನಿ. Something about you. ನಿಮ್ಮ ಬಗ್ಗೆ ಪ್ರತ್ಯೇಕವಾಗಿದೆ. ಏನಾಗಿದೆ? ನನಗೆ ಪಾಪ ಜೀವಿತದಲ್ಲಿ ಮತ್ತೇನು ಜೀವಿಸ್ತಾ ಇದ್ದ ಆ ನಿಮಿಷಗಳಲ್ಲಿ ಎಲ್ಲರನ್ನ ಪ್ರೀತಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಾನು ಇಷ್ಟಪಟ್ಟವ್ರನ್ನ ಮಾತ್ರ ಪ್ರೀತಿಸ್ಲಿಕ್ಕೆ ಆಗ್ತಿದ್ದೆ, ಬೇರೆಯವ್ರನ್ನ ಪ್ರೀತಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ನನಗೆ ಏನು ಉಪಕಾರ ಆಗುತ್ತೆ ಅಂಥವ್ರನ್ನ ಪ್ರೀತಿಸ್ಲಿಕ್ಕೆ ಆಗುತ್ತೆ, ನಂದು ನೆಗೆಟಿವ್ ಮಾಡೋರನ್ನ ಪ್ರೀತಿಸ್ಲಿಕ್ಕೆ ಆಗ್ತಾ ಇಲ್ಲ. ಇವಾಗ ಎಲ್ಲರನ್ನ ಪ್ರೀತಿಸ್ಲಿಕ್ಕಿರುವ ಆ ಒಂದು ಶಕ್ತಿ. When he was leading a sinful life, he couldn't love everybody. He loved only those whom he liked, and others he rejected. And he used to take advantage of the people only whom he liked. Like he used to go and get the favors from them. Praise the Lord. Now he is able to love everybody. I was talking to you, yes. And I threw the mic and I came running to you. And these were the words that the Lord spoke to you. Your past life is over, so and I've given you new life. Do you remember? These were the words that I told you. So ನಾನು ಇದೇ ಮಾತುಗಳು ನಿಮಗೆ ಹೇಳಿದ್ನಲ್ಲ, ನಿನ್ನ ಹಳೆ ಜೀವನವೆಲ್ಲ ಹೋಯ್ತು, ಈಗ ದೇವರು ಹೊಸವನ್ನು ನಿಮ್ಮ ಜೀವನದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಮೈಕ್ ಬಿಟ್ಟು ಅವರು ಬಂದು ಹೌದಲ್ವಾ? ಹೌದಾ? Praise the Lord. Praise the Lord. Yeah. Yes, ಬನ್ನಿ. God bless you, sir.
Yeah, come brother. What happened to you? ನಿಮ್ಗೇನಾಯ್ತು ಸರ್ ಬ್ರದರ್? The lady who is sitting there between all those brothers, between the side, come here please. When God comes, I am full crying. You are only crying. ಸೊ ಅಳ್ತಾ ಇದ್ದೀರಾ Why ಅಂತ? you are crying? ಓ ಇವ ಜಸ್ಟ್ ಕ್ರೈಯಿಂಗ್. And the Lord has given you a brand new life. ಓ ಹೊಸ ಜೀವನವನ್ನು ನಿಮಗೆ ಕೊಟ್ಟಿದ್ದಾರೆ ದೇವರು. ಸಂತೋಷವಿದೆಯಾ? I am full, very, very, very happy. Praise the Lord. Give a mighty hand to the Lord. What happened to you? ನಿಮ್ಗೇನಾಯ್ತಮ್ಮ? ದೇವ್ರು ಬಂದು ಅಭಿಷೇಕ ಮಾಡಿರ್ತಾರ ಆಯ್ತು. Oh, ಯಾರ felt ಮೇಲೆ like ನನ್ನ God has- ದ್ವೇಷ ಬೇಡ ಸ್ವಾಮಿ ಅಂತ ನಾನು ಬೇಡ್ಬೇಕು, ನಾನು ಬಂದು ಅಭಿಷೇಕ ಮಾಡಿ So ಆ ಸ್ವಾಮಿ ಒಂದು ಬೆಳಕನ್ನು ಕೊಟ್ಟಿದ್ದಾರೆ ನನಗೆ. So if she felt like she has been anointed by the Lord, like You want the anointing to come on you again? ಮತ್ತೆ ಅಭಿಷೇಕ ಮತ್ತೆ ಬೇಕಾ ನಿಮಗೆ? ಬೇಕಾಗಿದೆ ಅಂತ. Just say, Lord, anoint me now. ದೇವರು ನನ್ನನ್ನು ಈಗಲೇ ಅಭಿಷೇಕ ಮಾಡುವಂತೆ ಪ್ರಾರ್ಥನೆ ಮಾಡಮ್ಮ. Lord, anoint me now. ನನ್ನನ್ನು ಈಗ ಅಭಿಷೇಕ ಮಾಡಿ. ಹೇಳಮ್ಮ, ಹೇಳು. ಯೇಸುವೇ ನನ್ನನ್ನು ನನ್ನನ್ನು ಈಗ ಅಭಿಷೇಕ ಮಾಡಿ. ಈಗಲೇ ಮಾಡು, ಈಗ ಯೇಸುವೇ ಮಾಡು. ನನ್ನನ್ನು ಅಭಿಷೇಕ ಮಾಡಿ. Yes. ಯೇಸುವೇ ನನ್ನನ್ನು ಅಭಿಷೇಕ ಮಾಡಿ. ನನ್ನನ್ನು ಅಭಿಷೇಕ ಯೇಸುವೇ ಮಾಡು ಅಂತ ನನ್ನನ್ನು ಹೇಳು. ಅಭಿಷೇಕ ಮಾಡಿ. ಸ್ತೋತ್ರ, ಯೇಸುವೇ ನನ್ನನ್ನು ಅಭಿಷೇಕ ಮಾಡಿ. ಅಭಿಷೇಕ ಮಾಡು. ಯೇಸುವೇ ನನ್ನನ್ನು ಅಭಿಷೇಕ ಮಾಡಿ. 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 ಯೇಸುವೇ ನನ್ನನ್ನು ಸ್ತೋತ್ರ. So where's the power? The power is released when you open your mouth and say the word. ಆ ಶಕ್ತಿ ಎಲ್ಲಿದೆ? ಆ ಶಕ್ತಿ ನೀನು ಬಾಯಿ ಬಿಟ್ಟು ಮಾತನಾಡುವಾಗ ಆವಾಗ ನಿನಗೆ ಶಕ್ತಿ ಬರುತ್ತದೆ. There are many people who are only keeping their mouth shut. The word of God says you got to open your mouth and say. ಸೊ ಬಹಳ ಮಂದಿ ನಿಮ್ಮ ಬಾಯನ್ನು ಹಾಗೆ ಮುಚ್ಚಿಕೊಂಡು ಇರ್ತಾ ಇದ್ದಾರೆ. ದೇವರು ಹೇಳ್ತಾರೆ, ದೇವರ ವಾಕ್ಯ ಹೇಳ್ತಾರೆ, ನಿಮ್ಮ ಬಾಯನ್ನು ಬಿಚ್ಚಿ ಆ ವಾಕ್ಯಗಳನ್ನು ಹೇಳಬೇಕಂತೇಳಿ. Arise and shine. Praise the Lord. Praise the Lord. Hallelujah. God bless you. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. Praise the Lord. Praise you, Jesus. Anoint him, O Lord. Oh, praise him. Hallelujah. ಸ್ತೋತ್ರಂ. Thank you, Jesus. ಸ್ತೋತ್ರಂ ಸ್ತೋತ್ರಂ. ಎಲ್ಲರೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದ್ದೀವಿ. Oh, what a day it is, my God. Oh, what a glorious day this is. Thank you, Lord. ಎಲ್ಲ ಹೃದಯಪೂರ್ವಕವಾಗಿ ದೇವಾ ಸ್ತೋತ್ರ. ಎಂತಹ ಒಂದು ಸಂತೋಷವನ್ನು ಕೊಟ್ಟಿದೆ ದೇವ, ಎಂತಹ ಒಂದು ಅಭಿಷೇಕವನ್ನು ನಮಗೆ ಕೊಟ್ಟಿದೆ ದೇವಾ ಸ್ತೋತ್ರ. ಹಲ್ಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಅಭಿಷೇಕಿಸು ಅಭಿಷೇಕಿಸು ಅಭಿಷೇಕಿಸು. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. Hallelujah. Stotram, stotram. Deva, stotram. Shepherd, give him a new life from last. Oh, stotram. Praise him, praise him. Stotram, stotram. Hallelujah. Stotram, stotram. Thank you, Jesus. Praise you, Jesus. Oh, stotram, stotram. Deva. This is your David here again. ಎಲ್ಲರೂ ದೇವರಿಗೆ ಸ್ತುತಿ ಮಾಡಿ ಅಮ್ಮ. ಎಲ್ಲರ ಕೈಗಳನ್ನು ನಿಮ್ಮ ಮಕ್ಕಳು ಕೂಡ ಇದೇ ರೀತಿಯಲ್ಲಿ ಅಭಿಷೇಕ ಹೊಂದಬೇಕು. ನಿಮ್ಮ ತಮ್ಮ, ನಿಮ್ಮ ಅಣ್ಣ, ನಿಮ್ಮ ಮನೆಯವರು ಕೂಡ, ನಿಮ್ಮ ಅತ್ತೆ, ತಂದೆ, ಮಾವರು, ತಂದೆ ತಾಯಿಯವರು ಇದೇ ರೀತಿಯಲ್ಲಿ ಅಭಿಷೇಕ ಹೊಂದಬೇಕು. ನೀವು ಕೂಡ ನಿಮ್ಮ ಮನೆ ಆಶೀರ್ವಾದ ಹೊಂದಬೇಕು. ಓ ಸ್ತೋತ್ರಂ ಸ್ತೋತ್ರಂ. ಹಲ್ಲೆಲೂಯಾ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಿರಿ. ಸ್ತೋತ್ರಂ ಸ್ತೋತ್ರಂ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಪ್ರೈಸ್ ಯು ಪ್ರೈಸ್ ಯು ಪ್ರೈಸ್ ಯು. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಹಲ್ಲೆಲೂಯಾ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಸ್ತೋತ್ರಂ 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 ಸ್ತೋತ್ರಂ. ಥ್ಯಾಂಕ್ ಯು ಜೀಸಸ್. Let him seek your heart, Lord, the way David sought. And Lord, use him not only in this state, but use him all over the country. And all the places that you have. Oh, Rabakandara, stotram, stotram, Deva. Thank you, Jesus. Lord, switch praise him on you, now. Jesus. Praise you, Lord. Switch him on, Lord. Hallelujah. Stotram, stotram, stotram. Hallelujah. Stotram, stotram. Thank you, Jesus. Oh, Rabakandara. Please come. Let us give a mighty clap to the Lord. ದೇವರಿಗೆ ಚಪ್ಪಾಳೆ ತಟ್ಟಿದ ಸ್ತೋತ್ರ ಸಲ್ಲಿಸುವ. Wow, praise the Lord. Thank you, Jesus. ಓ ಸ್ತೋತ್ರ. ಜೋರಾಗಿ ಸ್ವರವನ್ನು ಎತ್ತಿ ದೇವ ಸ್ತೋತ್ರ. ಯೇಸುವೇ ಸ್ತೋತ್ರ. ಓ ಸ್ತೋತ್ರ. ಪಾವನಾತ್ಮರೇ ನಿಮಗೆ ಸ್ತೋತ್ರವಾಗಲಿ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಅಭಿಷೇಕ ಅಭಿಷೇಕ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಪ್ರೈಸ್ ಯು ಪ್ರೈಸ್ ಯು. ಇನ್ನು ನಿರಂತರವಾಗಿ ಸತತವಾಗಿ ಓ ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ ಆನಂದ ಸಂತೋಷ ಇಲ್ಲಿ ನಮ್ಮ ಮೇಲೆ ಇಳಿದು ಬರಬೇಕು. ಓ ಸ್ತೋತ್ರಂ 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 ಸ್ತೋತ್ರಂ. Thank you, Jesus. Praise you, Jesus. Oh, stotram, stotram ಯೇಸುವೆ, stotram ಯೇಸುವೆ. ಹಲ 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 ಹಲ. ಸ್ತುತಿ ಮಾಡುವ. ಹಲ್ಲೆಲೂಯಾ. ಸ್ತೋತ್ರಿ ಸ್ತೋತ್ರಂ. ಎಲ್ಲರೂ ಹಲ್ಲೆಲೂಯಾ. ಸ್ತೋತ್ರಂ, stotram ಯೇಸುವೆ. ಎಲ್ಲರೂ ಹೇಳುವ ಹಲ್ಲೆಲೂಯಾ. ಎಲ್ಲರ ಸ್ವರವನ್ನೇ
ಹೇಳಿ ಹಲ್ಲೆಲೂಯಾ. ಸ್ತೋತ್ರಂ ಸ್ತೋತ್ರ ಸ್ತೋತ್ರಂ ಸ್ತೋತ್ರಂ ಯೇಸುವೇ. ಓ ಸ್ತೋತ್ರಂ ಯೇಸುವೇ, ಸ್ತೋತ್ರಂ. ಓ ಶಬರಬರ ಖಂದರಬರ ಸ್ತೋತ್ರಂ ಸ್ತೋತ್ರಂ. ಹಲಬಲ ಶಲಬಲಬಲ ಖಂದರಬರ ಸ್ತೋತ್ರಂ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸ್ತೋತ್ರಂ 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 ಸ್ತೋತ್ರಂ. ಓ ಸ್ತೋತ್ರಂ ಯೇಸುವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. Thank you, Jesus. Praise you, Lord. Praise you, Lord. Oh, Father, we thank you. Thank you. Now tell what happened between you and me. Everybody's over. ಈಗ ನಮ್ಮ ಮಧ್ಯದಲ್ಲಿ ಏನಾಗಿದೆ ಅಂತ ಹೇಳ್ಬೇಕಂತೆ ಅದಕ್ಕೆ. Praise the Lord. What did you experience? Wow, it's wonderful. It's a mighty anointing. No, say it in Kannada. ತುಂಬಾ ದೇವರ ಪ್ರೀತಿ ನನ್ನ ಮೇಲೆ ಇಳಿದು ಬಂದಾಗೆ, ಅವರ ಪ್ರೀತಿಯನ್ನು ನಾನು ಅರಿತುಕೊಂಡಾಗ ನನಗೆ ಗೊತ್ತಿಲ್ಲದೆ ಕಣ್ಣೀರು ನನ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದು 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 ಕಣ್ಣೀರಿನ ಅಭಿಷೇಕ ನನ್ನ ದೃಷ್ಟಿಯಲ್ಲಿ ಎಲ್ಲಕ್ಕಿಂತ ಮಹತ್ವವಾದ ಅಭಿಷೇಕ. ಪ್ರೈಸ್ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಸ್ತೋತ್ರಂ ಸ್ತೋತ್ರಂ. Praise the Lord. ಹಲ್ಲೆಲೂಯಾ. ಸ್ತೋತ್ರಂ ಸ್ತೋತ್ರಂ. So now do you understand how to find your place? ಸೊ ನಿನ್ನ ಸ್ಥಳವನ್ನು ಹೇಗೆ ಕಂಡಿಡಬೇಕು ಈಗ ನಿನಗೆ ಗೊತ್ತಾಯ್ತಾ? If you don't open the Bible, you can't find the place. ನೀವು ಬೈಬಲ್ ಅನ್ನು ತೆಗೆದು ನೋಡದೆ ಹೋದರೆ ಆ ಸ್ಥಳವನ್ನು ನೀನು ಕಂಡುಹಿಡಿಯಲು ಆಗುವುದಿಲ್ಲ. Because God has written for each one of us the place where He wants each one of us to receive our inheritance. ಯಾಕಂದ್ರೆ ದೇವರು ನಮ್ಮೆಲ್ಲರಿಗೆ ಬೈಬಲ್ನಲ್ಲಿ ಒಂದು ಸ್ಥಳವನ್ನು, ಅದು ನಮ್ಮ ಸ್ಥಿರ ಆಸ್ತಿಯನ್ನು ಅಲ್ಲಿ ಇಟ್ಟಿದ್ದಾರೆ. ನಾವು ಹೋಗಿ ಎಲ್ಲರೂ ಆ ಸ್ಥಳವನ್ನು ಕಂಡಿಡಬೇಕನ್ನೋದೇ ಅವರ ಆಶಯವಾಗಿದೆ. Now that you were singing, the Spirit of the Lord is upon me, my God Himself has anointed me, I want to share with you what exactly happens in the spiritual realm. ಸೊ ನಾವು ಈಗ ದೇವರ ಆತ್ಮ ನನ್ನ ಮೇಲೆ ಇದೆ ಮತ್ತು ದೇವರೇ ನನ್ನನ್ನು ಸ್ವತಃ ಅಭಿಷೇಕ ಮಾಡಿದ್ದಾರೆ ಅಂತೇಳಿ ಈ ಹಾಡನ್ನು ಹಾಡುವಾಗ, ಅಯ್ಯೋ ಆತ್ಮೀಯ ಜೀವನದಲ್ಲಿ ಏನು ಆಗುತ್ತದೋ ನಾನು ನಿಮಗೆ ತಿಳಿಯಬೇಕಂತ ಆಶೆ ಪಡುತ್ತಾ ಇದ್ದೇನೆ. The first thing, He anoints you to speak the word of God. ಮೊದಲನೇದಾಗಿ ಅವರ ವಾಕ್ಯವನ್ನು ಮಾತನಾಡಲಿಕ್ಕೆ ನಿಮಗೆ ಅಭಿಷೇಕವನ್ನು ಕೊಡುತ್ತಾರೆ. You will receive the anointing to speak the word of God with demonstration and not with theory. ಸೊ ಕೇವಲ ಹೇಳೋದು ಮಾತ್ರ ಅಲ್ಲ, ದೇವರ ವಾಕ್ಯವನ್ನು ಸಾರುವ ಅಭಿಷೇಕವು ನಿಮಗೆ ಕೊಡಲ್ಪಡುತ್ತದೆ ಮತ್ತು ಅದು ಬಹಿರ್ಗತವಾಗುತ್ತದೆ ಕಾರ್ಯರೂಪದಲ್ಲಿ. You will receive the power to speak His word and God Himself will come and confirm the word. ಸೊ ನೀವು ದೇವರ ವಾಕ್ಯವನ್ನು ಸಾರುವ ಅಭಿಷೇಕವನ್ನು ನೀವು ಹೊಂದುತ್ತೀರಾ ಮತ್ತು ದೇವರು ಆ ವಾಕ್ಯಗಳನ್ನು ದೃಢೀಕರಿಸುತ್ತಾರೆ. People's hearts will be transformed and converted when you open your mouth and speak the word. ನಿನ್ನ ಬಾಯಿಗಳನ್ನು ತೆರೆದು ದೇವರ ವಾಕ್ಯವನ್ನು ನೀನು ನುಡಿಯುವಾಗ ದೇವರು ರೂಪ ಅವರು ಮನುಷ್ಯರು ಎಲ್ಲರೂ, ನೀವು ಕೇಳುವ ಜನರೆಲ್ಲರೂ ಮಾರ್ಪಡಿ ಹೊಂದಿ ಆ ವಾಕ್ಯವನ್ನು ಸ್ವೀಕಾರ ಮಾಡುತ್ತಾರೆ. The Lord will train you to speak His word. ದೇವರ ವಾಕ್ಯವನ್ನು ಮಾತನಾಡಲು ದೇವರು ನಿಮಗೆ ತರಬೇತಿಯನ್ನು ಕೊಡುತ್ತಾರೆ. You will be the master's mouthpiece and He will speak through your vocal cords. ಸೊ ದೇವರು ನಿನ್ನ ಬಾಯಿಂದ ಆ ವಾಕ್ಯವನ್ನು ಮಾತನಾಡಿಸುತ್ತಾರೆ. Praise the Lord. Praise the Lord. Yeah, I could not talk to you because when we both met each other now, the Lord began to talk to each other. ಸೊ ನನ್ನ ಜೊತೆ ಮಾತನಾಡಲಿಕ್ಕೆ ಆಗಿಲ್ಲ. ನಾವಿಬ್ಬರು ನಿಂತುಕೊಂಡಿದ್ದಾಗ ದೇವರೇ ನನ್ನ ಮೂಲಕವಾಗಿ ನಮ್ಮ ಮಧ್ಯದಲ್ಲಿ ಮಾತನಾಡುತ್ತಾ ಇದ್ದಾನೆ. How are you feeling? ಹೇಗೆ ಅನಿಸ್ತಾ ಇದೆ? I don't know. I feel I'm not here. Something else is happening. ಸೊ ನಾನು ಇಲ್ಲಿ ಇಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಏನೋ ಒಂದು ಆಗುತ್ತಾ ಇದೆ. Like a kid. You feel like a kid? Yeah. ನಾನು ಚಿಕ್ಕ ಮಗುವಂತೆ ನನಗೆ ಅನಿಸ್ತಾ ಇದೆ. ದೇವರಿಗೆ ಸ್ತೋತ್ರವಾಗಲಿ. He feels like a kid. ಒಂದು ಚಿಕ್ಕ ಮಗುವಂತೆ ಆಗುತ್ತೆ ಅನಿಸ್ತಾ ಇದೆ. ದೇವರಿಗೆ ಸ್ತೋತ್ರ. And that's what I wanted to be all these days. And I was taken away by the cares of this world. And now God has touched me. ಸೊ ನಾನು ಲೋಕದ ಆಶೆಗಳಿಂದ ನಾನು ದೂರ ಹೋಗಿದ್ದೆ ದೇವರಿಂದ, ಆದರೆ ದೇವರು ನನ್ನನ್ನು ಇವತ್ತು ಮುಟ್ಟಿದ್ದಾನೆ. And I want to play music. I have a band. I don't mind giving it up. Say that. Praise the Lord. Hallelujah. Hallelujah. ನಾನು ಮ್ಯೂಸಿಕ್, ಎಸ್, ಆ ಮ್ಯೂಸಿಕ್ ಅನ್ನು ಹಾಕಿದ್ದೆ. ನಮಗೊಂದು ಬ್ಯಾಂಡ್ ಇದೆ, ಆದ್ರೆ ಆ ಬ್ಯಾಂಡ್ ಅನ್ನು ಬಿಡಬೇಕಂತ ನಿರ್ಣಯ ಮಾಡಿಕೊಂಡಿದ್ದೆ. Hallelujah. I want you to hear that. ಸೊ ನೀವು ಅದನ್ನು ಕೇಳಬೇಕಂತ ನನಗೆ ಆಸೆ ಇದೆ. ನಾನು ಸರಿಯಾಗಿ ಕೇಳಲಿಲ್ಲ. ಹೇಳು. I have a band. I play guitar. ಸೊ ನಾನು ಗಿಟಾರ್ ಹಾಕುವ ನಮ್ಮ ಬ್ಯಾಂಡ್ ಇದೆ. I don't mind giving it up. I told brother I would play guitar for him. So here's the promise of God for Praise you. the Lord. Hallelujah. If you do that, I want to give you
the promise of God. ಸೊ ನೀವು ಅದು ಮಾಡುವಾಗಿದ್ರೆ ದೇವರ ವಾಗ್ದಾನವನ್ನು ನಿಮಗೆ ನಾನು ಕೊಡುತ್ತೇನೆ. ಈಗ today morning we are learning how to find the place. Hey, how to find the ಆ ಸ್ಥಳವು. And if he did that, I want to show his hello, I want to show his place. And once he gets the place, then what is written there, he receives. ಆ ಸ್ಥಳವನ್ನು ಆತನು ಕಂಡುಹಿಡಿದಾಗ ಆ ಸ್ಥಳದಲ್ಲಿ ಏನಿತ್ತು ಅದನ್ನು ಅವನು ಸ್ವೀಕಾರ ಮಾಡುತ್ತಾನೆ. I don't think you want. ನಿನಗೆ ಇಷ್ಟ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. Do you want, brother? ನಿನಗೆ ಬೇಕಾ? Okay, playing guitar is a gift. Yes or no? ಗಿಟಾರ್ ಬಾರಿಸೋದು ಒಂದು ಕಲೆ ಅಲ್ವಾ, ಒಂದು ಕೊಡುಗೆ ಅದು. See, this organ is with me, okay? But when I stand there to play, I tell you, all of you will start rejoicing. ಸೊ ನಾನು ಈ ಆರ್ಗನ್ ಅನ್ನು ಹಾಕುವಾಗ ಎಲ್ಲರಿಗೆ ಸಂತೋಷವಾಗುತ್ತೆ ಅಂತ ನನಗೆ ಗೊತ್ತಿದೆ. But my brother doesn't give me a chance to play. ಸೊ ಆದ್ರೆ ನಮ್ಮ ಸಹೋದರ ಜೋ ನನಗೆ ಹಾಕಲಿಕ್ಕೆ ನನಗೆ ಅವಕಾಶ ಕೊಡುವುದಿಲ್ಲ. Because the only music I know is Tom and Jerry music. ಸೊ ನನಗೆ ಬರೀ ಟಾಮ್ ಅಂಡ್ ಜೆರಿ ಮ್ಯೂಸಿಕ್ ಮಾತ್ರ ಗೊತ್ತಿದೆ. Have you seen that cartoon, Tom and Jerry? ಆ ಕಾರ್ಟೂನ್ ಟಾಮ್ ಅಂಡ್ ಜೆರಿ ಕಾರ್ಟೂನ್ ನೋಡಿದ್ರಾ? Tom and Jerry fighting. Have you seen that? ಟಾಮ್ ಅಂಡ್ ಜೆರಿ ಯಾವಾಗಲೂ ಜಗಳ ಮಾಡೋದನ್ನ ನೀವು ನೋಡಿದಿರಾ? I know to play that music. ನನಗೆ ಆ ಮ್ಯೂಸಿಕ್ ಹಾಕ್ಲಿಕ್ಕೆ ಗೊತ್ತುಂಟು. But the person who is gifted by God, when they put their fingers there, you can see, my brother, how beautiful music, how beautiful voice. Yes? In the same way, playing guitar is a gift from God. So ಗಿಟಾರ್ ಬಾರಿಸೋದು ಕೂಡ ದೇವರಿಂದ ಒಂದು ಬಂದ ಕೊಡುಗೆನೆ. God gave him the gift, he used it for the world. So ದೇವರು ಆ ಕೊಡುಗೆನ ಮಗನಿಗೆ ಕೊಟ್ಟಿದ್ದ, ಆದ್ರೆ ಈ ಲೋಕಕ್ಕಾಗಿ ಆ ಮಗ ಇಷ್ಟು ತನಕ ಉಪಯೋಗಿಸಿದ್ದ. And yes, the word of God in Proverbs 18:16. So ಜ್ಞಾನೋಕ್ತಿಗಳು 18:16 ಅವರಿಗೆ ವಾಗ್ದಾನವಿದೆ. A man's gift makes room for him. ಕಾಣಿಕೆ ತರುವವನಿಗೆ ಬಾಗಿಲು ತೆರೆಯುತ್ತದೆ. A man's gift makes room for him. ಕಾಣಿಕೆ ತರುವವನಿಗೆ ಬಾಗಿಲು ತೆರೆಯುತ್ತದೆ. God has blessed each one of us with different gifts. ಸೊ ದೇವರು ನಮ್ಮೆಲ್ಲರನ್ನು ನಾನಾ ವಿಧವಾದ ಕೊಡುಗೆಗಳಿಂದ ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. God has given you that gift because he has a purpose in your life. ಯಾಕಂದ್ರೆ ದೇವರಿಗೆ ನಿಮ್ಮ ಜೀವನದಲ್ಲಿ ಒಂದು ಉದ್ದೇಶವಿದೆ, ಅದಕ್ಕೆ ಈ ಕೊಡುಗೆಗಳನ್ನು ಕೊಟ್ಟಿದ್ದಾನೆ. And that gift God has given you so that when you use that gift will lead you to the very purpose and plan of God. ಸೊ ದೇವರು ಆ ಕೊಡುಗೆಯನ್ನು ನೀನು ಕೊಟ್ಟಿದ್ದಾಗ ಆ ಕೊಡುಗೆಯನ್ನು ದೇವರ ಉದ್ದೇಶಕ್ಕಾಗಿ ನೀನು ಉಪಯೋಗಿಸಿಕೊಳ್ಳುವಾಗ ದೇವರು ನಿನ್ನನ್ನು ಸರಿಯಾದ ಮಾರ್ಗದಲ್ಲಿ. If you are using that gift for your own desire, for your own motives, then you are out of the plan of God. You can get all the money, you can get all the fame, but you cannot get the peace of God. ಸೊ ದೇವರು ಕೊಟ್ಟ ಆ ಗಿಫ್ಟ್ ಅನ್ನು ನೀನು ದೇವರಿಗೆ ಅಲ್ಲದೆ ನಿನ್ನ ಸ್ವಂತ ಮಹಿಮೆಗಾಗಿ ನಿನ್ನ ಸ್ವಲಾಭಕ್ಕಾಗಿ ನೀನು ಉಪಯೋಗಿಸುತ್ತಿರುವಾಗ ನಿನಗೆ ಸುಖ, ನಿನಗೆ ಆಸ್ತಿ ಎಲ್ಲ ಬರಬಹುದು, ಆದ್ರೆ ದೇವರ ಶಾಂತಿ ಮಾತ್ರ ನಿನಗೆ ಬರುವುದಿಲ್ಲ. People will come and praise you for that gift. ಜನರು ಬಂದು ನಿನಗೆ ಕೊಟ್ಟ ನಿನಗಿರುವ ಆ ಕೊಡುಗೆ ಬಗ್ಗೆ, ಗಿಫ್ಟ್ ಬಗ್ಗೆ ಎಲ್ಲರೂ ನಿಮ್ಮನ್ನು ಹೊಗಳುತ್ತಾರೆ. You will get lot of money using that gift. ಆ ಗಿಫ್ಟ್ ಲಿಂದ ಬಹಳ ನಿನಗೆ ದುಡ್ಡು ಬರುತ್ತದೆ. You will become famous using that gift. ಬಹಳ ನೀನು ಫೇಮಸ್ ಆಗ್ಬಿಡ್ತೀಯ ಆ ಕೊಡುಗೆಯಿಂದ. But deep down inside you have no peace. ಆದ್ರೆ ನಿನ್ನ ಅಂತರಂಗದಲ್ಲಿ ನಿನಗೆ ಶಾಂತಿ ಇರುವುದಿಲ್ಲ. There is something lacking in you. ಅದು ನಿನ್ನ ಅಂತರಂಗದಲ್ಲಿ ಏನೋ ಒಂದು ಲೋಟ್ ಆಗಿದೆ, ಕೊರತೆ ಆಗಿದೆ. The only place where you can get that peace is when you are walking in the very plan of God. ಆದ್ರೆ ನಿನಗೆ ಆ ಶಾಂತಿ ಯಾವಾಗ ಸಿಗುತ್ತದೆ ಅಂದ್ರೆ ದೇವರ ಯೋಜನೆಯಲ್ಲಿ ನೀನು ನಡೆಯುವಾಗ ಆ ಶಾಂತಿ ಸಿಗುತ್ತದೆ. Hallelujah. Hallelujah. You know why I called him? He also plays the guitar. ಯಾಕಂದ್ರೆ ನಾನು ನಿಮ್ಮನ್ನ ಯಾಕೆ ಕರೆದಿನ ಗೊತ್ತಾ? ನೀವು ಕೂಡ ಗಿಟಾರ್ ಅನ್ನು ಹಾಕುತ್ತೀರಾ. Before he met the Lord, a cigarette in his mouth and a guitar in his hand, and all the music and the songs of the world. ಸೊ ದೇವರ ಮುಟ್ಟೋದಕ್ಕಿಂತ ಮುಂಚೆ ಅವರ ಬಾಯಲ್ಲಿ ಯಾವಾಗಲೂ ಸಿಗರೇಟು, ಕೈಯಲ್ಲಿ ಗಿಟಾರ್ ಇಟ್ಕೊಂಡು ಈ ಲೋಕದ ಹಾಡುಗಳನ್ನು ಹಾಡುತ್ತಿದ್ದ. People would come and listen to him. ಜನರು ಬಂದು ಅವರ ಹಾಡುಗಳನ್ನು ಕೇಳುತ್ತಿದ್ದರು. One day he played in the restaurant. It went on the whole night. ಸೊ ಒಂದು ದಿನ ಅವರು ಒಂದು ರೆಸ್ಟೋರೆಂಟ್ ನಲ್ಲಿ ಹಾಕುವಾಗ ಇಡೀ ರಾತ್ರಿ ಹಾಗೇನೆ ಗಿಟಾರ್ ಹಾಕುವಂತ ಹೋಗಿದ್ದರು. The owner put the shutter down, but he said keep on continuing. ಸೊ ಆ ಓನರ್ ಅವರು ಆ ಶಟರ್ ಹಾಕಿದ್ರು ಕೂಡ ಇವರು ಇನ್ನೂ ಅವರು ಗಿಟಾರ್ ಹಾಕುತ್ತಾನೆ ಇದ್ರಂತೆ. And he became famous. ಅವರು ಬಹಳ ಫೇಮಸ್ ಆಗಿದ್ರು.
but no peace in his heart. ಆದ್ರೆ ಅವ್ರ ಹೃದಯದಲ್ಲಿ ಶಾಂತಿ ಇರಲಿಲ್ಲ. There came a time when he wanted to go in the middle of the road to give up his life. ಸೊ ಒಂದು ದಿನ ಹೇಗೆ ಬಂದಿತ್ತಂತೆ, ಮಧ್ಯ ದಾರಿಯಲ್ಲಿ ಹೋಗಿ ತನ್ನ ಜೀವನವನ್ನು ಕೊಡಬೇಕನ್ನೋ ಅವಸರ ಬಂದಿತ್ತು. That gift is given to him by Jesus, but he began to use it for his own name and money and all that. ಸೊ ದೇವರು ಕೊಟ್ಟ ಆ ಗಿಫ್ಟ್ ಅನ್ನು ಇವರು ತನ್ನ ಸ್ವಂತ ಲಾಭಕ್ಕಾಗಿ, ಹೆಸರಿಗಾಗಿ, ಹಣಕ್ಕಾಗಿ ಉಪಯೋಗಿಸಿಕೊಂಡಿದ್ದ. Till one day Jesus touched him. ಒಂದು ದಿನ ಯೇಸು ಸ್ವಾಮಿ ಅವರನ್ನು ಮುಟ್ಟುವ ತನಕ. And he said the same words. And he said the same words. ಅದೇ ಸೇಮ್ ಮಾತುಗಳನ್ನು ನೀವು ಹೇಳಿದಾಗೆ ಅವರು ಹೇಳುತ್ತಾರೆ. From now on, Lord, this guitar will play only your music. ಸೊ ಇವತ್ತಿನಿಂದ ಈ ನನ್ನ ಗಿಟಾರು ನಿನ್ನ ವಾದ್ಯವನ್ನು ಮಾತ್ರ, ನಿನ್ನ ಸ್ವರವನ್ನು ಮಾತ್ರ ಹಾಡುತ್ತದೆ. From now, Lord, I'm going to sing only your songs. ಸೊ ಇವತ್ತಿನಿಂದ ನಾನು ಕೇವಲ ನಿನ್ನ ಹಾಡುಗಳನ್ನು ಮಾತ್ರ ನಾನು ಹಾಡುತ್ತೇನೆ. When he did that, he got a good girl to get married to. ಸೊ ಅದನ್ನು ಮಾಡಿದಾಗ ಒಂದು ಒಳ್ಳೆ ಹುಡುಗಿ ಮದುವೆ ಆಗಲಿಕ್ಕೆ ಅವ್ರಿಗೆ ಸಿಕ್ಕಿತು. What do you say? Are you married, brother? ನಿಮಗೆ ಮದುವೆ ಆಯ್ತಾ ಬ್ರದರ್? ಇಲ್ಲವಾ? Want to get married? ಮದುವೆ ಆಗಬೇಕಂತಿದೆಯಾ? Oh, he doesn't want to get married. ಅಯ್ಯೋ ಬೇಡ ಅಂತ. We can put him in the seminary then. ಓಕೆ, ಒಂದು ಸೆಮಿನರಿ ನಾವು ಹಾಕಬಹುದು ಅವರಿಗೆ. He was in the seminary. So our seminary is that. Praise the Lord. Give a mighty clap to the Lord. Praise the Lord. Praise the Lord. Listen. He not only got married, his life changed, and today he's prospering, having a wonderful family. ಸೊ ಅವ್ರಿಗೆ ಮದುವೆ ಮಾತ್ರ ಆಗ್ಲಿಲ್ಲ, ಅಯ್ಯೋ ಅದಾದ್ಮೇಲೆ ದೇವರ ಎಷ್ಟೋ ರೀತಿಯಿಂದ ಅವರನ್ನು ದೇವರ ಆಶೀರ್ವಾದ ಮಾಡಿದ್ದಾರೆ. Listen, all those who are seated here and listening to the word of God, I'm talking to you. So the day you come to know your gift, ask God, reveal to me my gift. How do I know what's my gift? ಸೊ ಯಾವಾಗ ದೇವರು ನಿಮ್ಗೆ ಕೊಟ್ಟ ಆ ಗಿಫ್ಟ್ ಅನ್ನು ನೀವು ಅರ್ಥಕೊಂತಿರೋ ಆವಾಗ ದೇವರು ನಿಮ್ಗೆ ಎಲ್ಲ ತಿಳಿಯಪಡಿಸ್ತಾನೆ. ನಮಗೆ ಗಿಫ್ಟ್ ಇದೆ ಅಂತೇಳಿ ನಿಮ್ಗೆ ಹೇಗೆ ಗೊತ್ತು? A gift is that talent given to you by God, that when you are using it, it just flows automatically. You don't stress for it. You don't get frustrated. It's just normal for you. ಸೊ ದೇವರು ನಿಮಗೆ ಆ ಕೊಡುಗೆ ಕೊಟ್ಟಿದ್ದಾಗ ಅದು ಆಟೋಮೆಟಿಕ್ ಆಗಿ ಹೋಗುತ್ತದೆ. ನೀನೇನು ಅದಕ್ಕಾಗಿ ಕಷ್ಟಪಡಬೇಕಾಗಿಲ್ಲ, ಏನು ಶ್ರಮ ಹೊಂದಬೇಕಾಗಿಲ್ಲ. Do you find playing the guitar? Do you find difficult playing the guitar? ಗಿಟಾರ್ ಹಾಕುವಾಗ ನಿಮಗೆ ತೊಂದರೆ ಆಗ್ತದಾ? What about you? ನಿಮಗೆ the guitar? No. ನಿಮಗೆ ಏನು It's ತೊಂದರೆ just flowing. Just But a ಹಾಗೆ person who doesn't have a gift is struggling. And struggling. ಈ ಲೋಕದ ಜನರಾದ್ರೆ ಕಷ್ಟಪಡ್ತಾ ಹಾಕ್ತಾರೆ. Oh no. In the same way, there are some things that God has given you. When you know your gift, begin to use your gift, that gift will make room for you. ಸೊ ದೇವರು ನಿಮಗೆ ಕೊಟ್ಟ ಆ ಗಿಫ್ಟ್ ಅನ್ನು ನೀನು ಉಪಯೋಗಿಸಿಕೊಳ್ಳುವಾಗ ಆ ಗಿಫ್ಟೇ ನಿಮಗೊಂದು ಬಾಗಿಲನ್ನು ತೆರೆಯುತ್ತದೆ, ಒಂದು ಸ್ಥಳವನ್ನು ಸಿದ್ಧ ಮಾಡುತ್ತದೆ. For example, in school I was very talkative. ಸೊ ಉದಾಹರಣೆಗೆ ನಾನು ಸ್ಕೂಲ್ನಲ್ಲಿ ಬಹಳ ಮಾತನಾಡುವಂತದ್ದಾಗಿದೆ. But that was a gift from God. ಆದ್ರೆ ಅದು ದೇವರಿಂದ ಒಂದು ಗಿಫ್ಟ್ ಆಗಿತ್ತು. Listen, don't get distracted. Okay, doesn't matter. Yeah, thank you. See, I had the problem of talking too much in class. ಆದ್ರೆ ನಾನು ಚಿಕ್ಕವನಿದ್ದಾಗ ಸ್ಕೂಲ್ ಕ್ಲಾಸ್ ನಲ್ಲಿ ಬಹಳ ಹೆಚ್ಚಿಗೆ ಮಾತನಾಡುವ ಒಂದು ಪ್ರಾಬ್ಲಮ್ ಇತ್ತು ನನಗೆ. Now that was a gift. ಅದೊಂದು ಕೊಡುಗೆ ಆಗಿತ್ತು. But I was misusing it. ಆದ್ರೆ ನಾನು ದುರುಪಯೋಗ ಮಾಡಿಕೊಂತಿದ್ದೆ. Now also I'm talking too much. ಆದ್ರೆ ನಾನು ಈಗಲೂ ಹೆಚ್ಚಿಗೆ ಮಾತನಾಡ್ತಾ ಇದ್ದೇನೆ. The whole day I'm talking. ಇಡೀ ದಿನ ನಾನು ಮಾತನಾಡುತ್ತೇನೆ ಇದ್ದೇನೆ. I'm not getting tired. ನನಗೇನು ಸುಸ್ತು ಆಗ್ತಾ ಇಲ್ಲ. Why? It's a gift from God. ಯಾಕೆಂದ್ರೆ ಅದು ದೇವರಿಂದ ಬಂದ ಕೊಡುಗೆ. And on this talking gift, He gave me the thirst for the word of God. ಸೊ ಈ ಗಿಫ್ಟ್ ಲಿಂದ ನನಗೆ ದೇವರ ವಾಕ್ಯದ ಮೇಲೆ ಒಂದು ಭಾರವನ್ನು, ದಾಹವನ್ನು ನನಗೆ ಕೊಟ್ಟಿದ್ದ. I can use this gift to become a politician too. ಸೊ ನಾನು ಈ ಗಿಫ್ಟ್ ಇಂದ ನಾನು ಒಂದು ಒಳ್ಳೆಯ ರಾಜಕೀಯ ನಾಯಕನಾಗಿ ಆಗಬಹುದಿತ್ತಲ್ವ. But when I use this gift to speak His word, it's smelling. Yeah, something is burning. Something is burning outside. See how much of distraction is coming when I'm talking about the gifts. ಸೊ ನೋಡಿ, ನಾನು ಗಿಫ್ಟ್ಸ್ ಬಗ್ಗೆ ಮಾತನಾಡುವಾಗ ಎಷ್ಟು ಆಟಂಕಗಳು ಬರ್ತಾ ಇದೆ. Because the day you come to know your gift, I tell you, and begin to use it, you are on a runway and God is going to take you on a big flight. ಸೊ ನಿನ್ನ ಗಿಫ್ಟ್ ಏನಿದೆ ಅಂತ ನಿನಗೆ ತಿಳಿದಿದ್ದಾಗ, ಅಯ್ಯೋ ಒಂದು ಏರೋಪ್ಲೇನು ಆ ರನ್ವೇ ಮೇಲೆ ಹೋಗುತ್ತದಲ್ಲ, ಆ ತರ ನಿನ್ನ ಜೀವನ ಬದಲಾಯಿಸುತ್ತದೆ. Praise the Lord. Praise the Lord. Hallelujah. Hallelujah. So when I began to use my gift, the Lord began to use me. And without my knowledge, my whole life changed. ಸೊ ನಾನು ನನ್ನ ಗಿಫ್ಟ್ ಅನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಾಗ ದೇವರು ನಾನು ಉಪಯೋಗಿಸಿಕೊಂಡು ನನ್ನ ಇಡೀ ಜೀವನವು ಬದಲಾಯಿತು. And that's what the Bible says. A man's gift makes room for him and brings him before great men.
ಸೊ ಕಾಣಿಕೆ ತರುವವನಿಗೆ ಬಾಗಲು ತೆರೆಯುತ್ತದೆ, ಶ್ರೀಮಂತನ ಸಾನ್ನಿಧ್ಯಕ್ಕೂ ಅದು ನಡೆಯಿಸುತ್ತದೆ. So using your gift, God will take you to great heights. ಸೊ ನೀನು ಕೊಟ್ಟಿದ್ದ ಆ ಕೊಡುಗೆಯನ್ನು ನೀನು ಉಪಯೋಗಿಸಿಕೊಳ್ಳುವಾಗ ದೇವರು ನಿನಗೆ ಉನ್ನತ ಮಟ್ಟಿಗೆ ಕರೆದು ಹೋಗುತ್ತಾರೆ. Let me give you an example of a man named Joseph. ಒಂದು ಜೋಸೆಫ್ ಅನ್ನೋ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಉದಾಹರಣೆ ಕೊಡುತ್ತೇನೆ. He had a gift of getting dreams. ಸೊ ಅವರಿಗೆ ಕನಸು ಕಾಣುವ ಕನಸು ಬರುವ ಆ ಕನಸಿನ ಒಂದು ಗಿಫ್ಟ್ ಇತ್ತು. He had the gift to interpret the dreams. ಆ ಕನಸನ್ನು ವಿವರಿಸಲಿಕ್ಕೆ ಅವರಿಗೆ ಒಂದು ಕೃಪೆ ಇತ್ತು. God used that gift to make room for him. ಸೊ ದೇವರು ಆ ಗಿಫ್ಟ್ ಲಿಂದ ಅವನಿಗೆ ಒಂದು ಸ್ಥಳವನ್ನು ಸಿದ್ಧ ಮಾಡಿದ್ದರು. And using that gift, he was a slave. He was a prisoner in the prison. But using that gift, God made him into a governor of Egypt. ಸೊ ಯಾವಾಗ ಈ ಗಿಫ್ಟ್ ಅನ್ನು ಆ ಯುವಕನು ಉಪಯೋಗಿಸಿಕೊಳ್ಳುವಾಗ ಒಂದು ದಾಸನಾಗಿ ಒಂದು ಸೆರೆಮನೆಯಲ್ಲಿ ಬಂಧಿತನಾಗಿದ್ದಾಗ ದೇವರು ಆ ದೇಶಕ್ಕೇನೆ ಅವನನ್ನು ಗವರ್ನರ್ ಆಗಿ ಮಾಡಿದ್ದಾನೆ. Hello, there are many who are supposed to be great people sitting in our midst. ಸೊ ನಮ್ಮ ಮಧ್ಯದಲ್ಲಿ ಎಷ್ಟೋ ಉನ್ನತವಾದ ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕಿದ್ದ ಜನರು ಇಲ್ಲಿ ಕೂತ್ಕೊಂಡಿದ್ದಾರೆ. ಹೌದು. But you have failed to use your gift. ಆದರೆ ನೀವು ಆ ಗಿಫ್ಟ್ ಅನ್ನು ಸರಿಯಾಗಿ ಉಪಯೋಗಿಸಲು ನೀವು ವಿಫಲರಾಗಿದ್ದೀರಿ. When you are beginning to use your gift, God will lead you on the plan and purpose He has for you. ಸೊ ದೇವರು ಕೊಟ್ಟ ಆ ಗಿಫ್ಟ್ ಅನ್ನು ನೀನು ಉಪಯೋಗಿಸಿಕೊಳ್ಳುವಾಗ ಆವಾಗ ದೇವರು ತನ್ನ ಯೋಜನೆಯಲ್ಲಿ ತನ್ನ ಉದ್ದೇಶದಲ್ಲಿ ನಿನ್ನನ್ನು ನಡೆಸುವರು. What do you say? ನೀವೇನಂತೀರಾ? Good. Should I call them up? He's not coming from now on. Praise the Lord. Can we pray for this brother? ಈ ಸಹೋದರನಿಗಾಗಿ ನಾವು ಪ್ರಾರ್ಥನೆ ಮಾಡುವ. Because he wants to give his gifts back to Jesus. And the Bible says, when that small boy came with 5 loaves and 2 fishes, Jesus blessed, gave thanks to God, multiplied, and gave back everything to his people. Now the same way God wants to do in his life. He wants to give this gift back to Jesus. Jesus is going to bless him and give that gift back to him, so that this gift will be a blessing to multitudes all over the world. ಸೊ ಯಾವ ರೀತಿಯಲ್ಲಿ ಈ ಯುವಕನು ತನ್ನ ಇದ್ದ ಆ ಗಿಫ್ಟ್ಗಳನ್ನು ತಿರುಗಿ ದೇವರಿಗೆ ಉಪಯೋಗಿಸಿಕೋಬೇಕಂತ ನಿಶ್ಚಯ ಮಾಡಿಕೊಂಡಿದ್ದಾಗ ನಾವು ಸಾಮರೂಪದಲ್ಲಿ ನೋಡಿದ್ದೇವೆ. ಒಂದು ಚಿಕ್ಕ ಬಾಲಕನು 5 ರೊಟ್ಟಿ 2 ಮೀನುಗಳನ್ನು ತಗೊಂಡು ಬಂದು ಯೇಸುವಿಗೆ ಕೊಟ್ಟಾಗ ಅದನ್ನು 5,000 ಜನರಿಗೆ ಅವರು ತೃಪ್ತಿ ಮಾಡುವಂತೆ ಮಾಡಿದರು. ಅದೇ ರೀತಿಯಲ್ಲಿ ಈ ಮಗನು ಕೂಡ ಸಾವಿರಾರು ಜನರಿಗೆ ದೇವರ ಆ ಕೊಡುಗೆಯನ್ನು ಹಂಚಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದಾರೆ. I got bad news for you. Nobody wants to pray for you. ಸೊ ನಿಮಗೆ ಒಂದು ಬಹಳ ಬೇಜಾರಿನ ಸುದ್ದಿ, ಯಾರು ನಿಮ್ಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟ ಇಲ್ಲ. ನೀವು ಯಾರು ಇವರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಸಿದ್ಧರಾಗ್ಲಿಲ್ಲ. Nobody wants to pray for him. ಇದರಿಗಾಗಿ ಯಾರು ಪ್ರಾರ್ಥನೆ ಮಾಡ್ಲಿಕ್ಕೆ ಇಲ್ಲ. ಒಬ್ಬರಿದ್ದಾರೆ, ಇಬ್ರು ಇದ್ದಾರೆ, ಈಗ ಇದ್ದಾರೆ, ಹೆದರಬೇಡಿ. Praise the Lord. I want you to stretch your hands. ನಿಮ್ಮ ಕೈಗಳನ್ನು ಈ